ದೇವರ್ಸಿ ಸರ್ಕಲ್ ಇನ್ಸ್ಪೆಕ್ಟರ್ ఆయన ಆಯ್ತಮಗೆ ತಹಸೀಲ್ದಾರ್ ఆయన ತಲೆ ಕಳ್ಕೊಂಡು ಈ ತಾಲೂಕು ಕಚೇರಿಗೆ ಕಾಂಗ್ರೆಸ್ ಆಫೀಸಿನ ನಾಮಫಲಕವನ್ನು ಅಳವಡಿಸಿದ ಮೂಲಕ ಈ ಹೋರಾಟವನ್ನು ಪ್ರಾರಂಭಗೊಳಿಸಲಿದ್ದಾರೆ. ಕಾಂಗ್ರೆಸ್ ತಹಸೀಲ್ದಾರರಿಗೆ ನಿನ್ನ ಅಮ್ಮೇರ್ನ ಪೊಲೀಸ್ ಸ್ಟೇಷನ್ ಅಂತ ಕೇಳಿನಕ್ಕೆ ಎನ್ನ ಮಿತ್ತು ಎಫ್ಐಆರ್ ಮಂತಿರುಂದಂಡ ಆಡಿ ವಸಂತ ಬಗ್ಗೆ ಏರ್ಪಣ್ಣ ಬೇರತ್ತಿ ನಾಯ್ದ ಮಗ ಸುಡೆ ಮಗನೇ ಈ ಪೊಲೀಸ್ ತಗಲು ಓದೋದಿರಿ बोलो भारत माता की ನಾನು ಯಾರು ಜನ ಅವನು ಸುಬ್ಬಪುರ ಮಠಕ್ಕೆಲ್ಲ ಮುನುಪುನ ನಮ್ಮ ತಹಸೀಲ್ದಾರ್ಗೆಲ್ಲ ಕೆಬಿಕ್ ಕುಟ್ಟೋಡು ಕೆಬಿಕ್ ಕುಡೋಡು बोलो भारत माता की बोलो भारत माता की इनी यान शुरूकु दिवंगत वसंत बंगेरेनी अनि एण्णे मोलु दायिगे दिवंगत वसंत बंगेरेनी मोलु एण्णे ಅಂತ ಬಣ್ಣದಂಡ ಪ್ರತಾಪರೆ ಇಂದುವೆ ತಹಸೀಲ್ದಾರ್ ಆಫೀಸ್ ಎದುರು ವಸಂತ ಬಂಗೇರು ಭಾಷಣ ಮಂತೊಂದಿದ್ದೇನೆ ಆಯ ದೇವರ್ಸಿ ಸರ್ಕಲ್ ಇನ್ಸ್ಪೆಕ್ಟರ್ ఆయన ಆಯ್ತಮಗೆ ತಹಸೀಲ್ದಾರ್ ఆయన ತಲೆ ಕಳ್ಕೊಂಡು ಒಂದು ಬಂದಿದ್ದೇನೆ ಅವಾಗ ಒಂಜಿಲ ಎಫ್ಐಆರ್ ದಿವಂಗತ ವಸಂತ ಬಂಗೇರ ಮಿತ್ತು ಮಂದಿದ್ದೀರಿ ಯಾನೊಂದು ನಿನ್ನ ಅಮ್ಮೇರ್ನ ಪೊಲೀಸ್ ಸ್ಟೇಷನ್ ಅಂತ ಕೇಳಿನಕ್ಕೆ ಎನ್ನ ಮಿತ್ತು ಎಫ್ಐಆರ್ ಮಂತಿರುಂದಂಡ ಆಡಿ ವಸಂತ ಬಗ್ಗೆ ಏರ್ಪಣ್ಣ ಬೇವರ್ಸಿ ನಾಯ್ದ ಮಗ ಸುಡೆ ಮಗನೇ ಈ ಪೊಲೀಸ್ ತಗಲು ಓದೋದಿರಿ ಅಭಿನಂದನೆ ವಸಂತ ಬಂಗೇರಿ ಕೊರ್ಪುನು ಓದೋದು ಲೆಕ್ಕ ಮಾಡ್ತಿರತ್ತಾರೆ ಓದೋದು ಲೆಕ್ಕ ಮಾಡ್ತಿರತ್ತ ಬೆಳ್ತಂಗಡಿ ತಾಲೂಕುದ ತಹಶೀಲ್ದಾರ್ಗೆ ಕೇಂದ್ರ ವಿಚ್ಚ ಬಿಡಕ್ಕೆ ಆರು ಮರಣಿ ಕಾಂಗ್ರೆಸ್ ಸರ್ಕಾರ ಬತ್ತಿ ಬುಕ್ಕ ಏನೊಂದು 2 ಜನ ದೋಸ್ತಿನ ಕಂಡ ಬಂದಿರಿಗೆ ಸರ್ ಬಿಜೆಪಿ ಸರ್ಕಾರ ಇರಬೇಕಾದ್ರೆ ನನಗೆ ಗುತ್ತಿಗೆ ಹಿಡಿದಂತ ಆಗ್ತಾ ಇತ್ತು, 1 ರೂಪಾಯಿ ಆಗ್ತಾ ಇರ್ಲಿಲ್ಲ. ಈಗ ಕಾಂಗ್ರೆಸ್ ಬಂದ ನಂತರ ಇದು ನಂದೇ ರಾಜ್ಯ, ಲೂಟಿ ರಾಜ್ಯ ಆಗಿಬಿಟ್ಟಿದೆ. ನನಗೆ ಎಷ್ಟು ಬೇಕಾದ್ರೂ 94C ಅಲ್ಲಿ ಕೇಳಬಹುದು, ಎಷ್ಟು ಬೇಕಾದ್ರೂ ಅಕ್ರಮ ಸಂಕ್ರಮದಲ್ಲಿ ತಗೊಳ್ಬಹುದು, ಎಷ್ಟು ಬೇಕಾದ್ರೂ ಅಕ್ರಮ ಮರಳುಗಾರಿಕೆಯಲ್ಲಿ ತಗೊಳ್ಬಹುದು, ಎಷ್ಟು ಬೇಕಾದ್ರೂ ಅಕ್ರಮ ಗಣಿಗಾರಿಕೆಯಲ್ಲಿ ತಗೊಳ್ಬಹುದು. ಒಂದು ಪನ್ನೆತ್ತ ಸಾಕ್ಷಿಯೇ ಪ್ರಮೋದ್ ಅಪ್ತಕೊರನ್ನಕ್ಕೆ ಪ್ರಮೋದ್ನ ಗಣಿಗಾರಿಕೆಗೆ ರೈಟ್ ಮತ್ತು ಈ ತಹಸೀಲ್ದಾರ್ ಅಂಡ್ ಪ್ರಮೋದ್ ಅಕ್ರಮ ಗಣಿಗಾರಿಕೆ ಮಂದನ ತಪ್ಪೆ ಅನ್ನ ಒತ್ತನ್ವೆ ತಹಸೀಲ್ದಾರ್ ಸುಬ್ಬಾಪುರ ಮಠ್ರೆ ಕಾಂಗ್ರೆಸ್ ವಾಮಗೆಲ ಮೂಲ ಅಕ್ರಮ ಮರಳುಗಾರಿಕೆ ಮಂದೊಂದಿದ್ದೇನ, ಕಾಂಗ್ರೆಸ್ ಮೂಲ ಅಕ್ರಮ ಗಣಿಗಾರಿಕೆ ಮಂದೊಂದಿದ್ದೇನ, ಸುಬ್ಬಾಪುರ ಮಠನ ಈರ್ನ ಜೀವನೆ ಈ ಅಂಬೇಡ್ಕರ್ ಕೊರ್ನಂಚಿನ ಸಂವಿಧಾನದ ಕಾಕಿ ಅಂದುಂದಂಡ ಎಲ್ಲೆಂದು ಬೊಕ್ಕ ಕಾಂಗ್ರೆಸ್ ಬಿಜೆಪಿ ತೂಂದೆ ಅಕ್ರಮ ಗಣಿಗಾರಿಕೆ ಉಂಟಾನೆ, ಅಕ್ರಮ ಮರಳು ಮಾಫಿಯಾ ಉಂಟಾನೆ. ಈಗಿನ ಈರ್ ಪಾಡೊಂದು ನಾವು ಫೇಕ್ ಹಾಕಿ ಬಂದೆ ಡೋಂಗಿ ಹಾಕಿ ಈ ಕಾಂಗ್ರೆಸ್ ಏಜೆಂಟ್ ಲೆಕ್ಕ ಇಲ್ಲಿ ಕೆಲಸ ಮಾಡ್ತಂದು ನಾನು ಬೆಳ್ತಂಗಡಿ ಬಂದಿದೆ ಓಡೆ ಬೈಯಾಗಿ ಮುರಳಿ ಬೈಯ ಕೇಂದ್ರ ಶಶಿರಾಜನ ಇಜ್ಜೇರಿ ಶಶಿರಾಜನ ಬುಧರ್ ದಯಪಾಡಿಯರು ಇಲ್ಲ ಸರ್, ನಾನು ಹೇಳಿದ್ದಲ್ಲ ಸರ್, ತಹಶೀಲ್ದಾರ್ ಹೆಸರು ಕೊಟ್ಟಿದ್ದಾರೆ. ತಹಶೀಲ್ದಾರ್ ಕೇಂದ್ರ ಅಲ್ಲ, ಈ ಶಶಿರಾಜ್ಗೂ ಇದಕ್ಕೆ ಸಂಬಂಧನೇ ಇಲ್ಲ. ಶಶಿರಾಜ್ ಹೆಸರು ಹೇಗೆ ಹಾಕಿದ್ರಿ? ಇಲ್ಲ ಸರ್, ನಾನು ಹೆಸರೇ ಕೊಡ್ಲಿಲ್ಲ, ಅದು ಇನ್ಸ್ಪೆಕ್ಟರ್ ಹಾಕಿದ್ದು. ನೆಕ್ಲಿಗೆ ಅಮ್ಮೆ ಏರಿಂದೆ ಇಚ್ಚಿ ತಾಕತ್ತಿದ್ದ ಸುಬ್ಬಾಪುರ ತಾಕತ್ತಿದ್ರೆ ತಹಶೀಲ್ದಾರ್ ನಿಮಗೆ ಪೃಥ್ವಿ ಸಾನಿಕಾಂ ನಿಮಗೆ ತಾಕತ್ತಿದ್ರೆ ನೀವು ಒಪ್ಪಿಕೊಳ್ಳಿ, ನಾನು ಹಾಕಿದ ಹೆಸರು ಅಂತ ಒಪ್ಪಿಕೊಳ್ಳಿ. ನೀವು ಯಾಕೆ ಜಾರಿಸ್ತೀರಿ ನಾನಲ್ಲ ಅಂತ ಹೇಳಿ, ನಾನು ಅವನಲ್ಲ ಅಂತ ಹೇಳಿ ಯಾಕೆ ನೀವು ತಪ್ಪಿಸ್ತೀರಿ? ಹಣ ನೀವು ಯಾಕೆ ಜಾರಿಸ್ತೀರಿ ಅಂತ ಹೇಳಿದ್ರೆ
ಬಿಟ್ಟು ಇನ್ನು 4ನೇ ತಾರೀಕು ಕಳೆದ ನಂತರ ಸಿದ್ದರಾಮಯ್ಯ ಅವರು ಮನೆಗೆ ಹೋಗ್ತಾರೆ. ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ಎನ್ನುವಂಥದ್ದು ನಿಮಗೆ ಗೊತ್ತುಂಟು. ಆ ಕಾರಣಕ್ಕೋಸ್ಕರ ನೀವು ಜಾರಿಸ್ತಾ ಇದ್ದೀರಿ. ಸತೀಶಣ್ಣ ಹೇಳಿದ್ರು ನಾವು ಅಧಿಕಾರದಲ್ಲಿರ್ಬೇಕಾದ್ರೆ ದ್ವೇಷ ರಾಜಕಾರಣ ಮಾಡಲಿಲ್ಲ ಅಂತ ಹೇಳಿ. ಆದ್ರೆ ಬೆಳ್ತಂಗಡಿಯಲ್ಲಿ ದ್ವೇಷ ರಾಜಕಾರಣ ಮಾಡ್ತಕ್ಕಂಥ ಸ್ಥಿತಿ ಇರ್ಲಿಲ್ಲ ನಮಗೆ ಕಳೆದ 5 ವರ್ಷ. ಯಾವಾಗ ಮಲ್ಲೇಶ್ವರನ್ನಿಂದ ಒಂದು ಕಾಗೆ ಹಾರಿಕೊಂಡು ಇಲ್ಲಿ ಬಂತು ಅವತ್ತು ಶುರು ಆಯ್ತು ಈ ತಾಲೂಕಿನಲ್ಲಿ ದ್ವೇಷದ ರಾಜಕಾರಣ. ನೆನ್ಪಿಟ್ಟುಕೊಳ್ಳಿ, ಕಾಗೆಗೆ ಬಂದೂಕು ಬೇಡ, ಬಿಲ್ಲು ಬಗರಿ ಕಲ್ಲಿದ್ದು ಕಲ್ಬುರಿ ಕಲ್ಬಿರು ಯಾವು ಕಲ್ಬಿರುಡು ಬೆಳ್ತಂಗಡಿನ ಕಾಗೆಯನ್ನು ಮಲ್ಲೇಶ್ವರಂ ಗಿಡಪನ ಕೆಲಸನ ಬೆಳ್ತಂಗಡಿದ ಜನ ಮಲ್ಪೇರ ಬಂಪನೆ ನಾನು ಈ ಸಂದರ್ಭ ಬಂಪೆ ಬೇಷೈನಿ ಬೆಳ್ತಂಗಡಿದ ಪ್ರಾಮಾಣಿಕ ಕಾರ್ಯಕರ್ತೆ ಶಶಿರಾಜಿನ ಮಿತ್ತನಿಗಳು ಇನ್ನೇ ಎಫ್ಐಆರ್ ಮಾಡ್ತಾರೆ, ಜೈಲಿಗೆ ಕಡಪ್ರಿಯರು ಎನ್ನ ಮಿತ್ತ ಎಫ್ಐಆರ್ ಮಾಡ್ತಾರೆ. ಕೋಟ ಶ್ರೀನಿವಾಸ ಪೂಜಾರಿ ಬಂಡರೆ ಇನ್ನೊಟ್ಟಿಗೆ 224 ಶಾಸಕರೇ, ಇನ್ನು ಬಿಜೆಪಿದ ಶಾಸಕರೇ, ವಿಧಾನ ಪರಿಷತ್ ಶಾಸಕರು ಉಳ್ಳೇರೆಂದು ಜಿಲ್ಲಾಧ್ಯಕ್ಷರು ಬಂಡರೆ ಭಾರತೀಯ ಜನತಾ ಪಾರ್ಟಿ ಉಂಟು. ಯಾನ್ ಪಂಪೆ ಬೆಳ್ತಂಗಡಿದ ತಾಲೂಕದ ಕಾರ್ಯಕರ್ತರಿಗೋಸ್ಕರ ಯಾನ್ ಸ್ಟೇಷನ್ಗೆ ಪೋರಂದ್ರೆ ನಿನ್ನ ಅಮ್ಮೇರು ಬರ್ಬೇರ ಸ್ಟೇಷನ್ಗೆ ಯಾನಕ್ಕೆ 1 ಲಕ್ಷ ಓಟು ಕೊಡ್ತನು ಭಾರತೀಯ ಜನತಾ ಪಾರ್ಟಿನ ಈ ಕ್ಷೇತ್ರದ ಮತದಾರನ ರಕ್ಷಣೆ ಮಾಡ್ತಾರೆ. ಯಾನು 1 ಗಂಟೆ ರಾತ್ರಿಗೆ ಸ್ಟೇಷನ್ಗೆ ನನ್ನ ಬರ್ಪೆ, 1 ಗಂಟೆ ರಾತ್ರಿಗೆ ತಹಶೀಲ್ದಾರ್ನ ಇಲ್ಲಿಂದ ಬಗ್ಗುದು ನ್ಯಾಯಕ್ಕೋಸ್ಕರ ಹೋರಾಟ ಮಲ್ಪೆ. ಏನೇನು ನಿಖಿಲ್ ಬಂಧನ ಮಲ್ಪರ್ನಾಂಡ ಯಾನ್ ರೆಡಿ ಇಲ್ಲ. ಯಾನ್ 7 ದಿನ 10 ದಿನ ಜೈಲು ಮಾಡುವರೆ ನಾನು ನಿಖಿಲಿಗೆ ತಾಕತ್ತಿದ್ದ ಎನ್ನ ನಿಂತಿದ್ದೆ ರಡ್ಡಿ ಕೇಸ್ ಮಾಡ್ತಾರೆ. ನಿಖಿಲ್ ರಡ್ಡಿ ಕೇಸ್ ಮಾಡ್ತಾರೆ. ಕಳಿಂಜರ್ ಪಾಪದಾನ ಇಲ್ಲದೆತ್ತಿನಕ್ಕೆಲ್ಲ ಎನ್ನ ನಿಂತು ಕೇಸ್ ಮಾಡ್ತಾರೆ. ಇನಿವರಿ ಪಾಪದ ಕಾರ್ಯಕರ್ತನೇ ಯುವಮೋರ್ಚಾದ ಅಧ್ಯಕ್ಷನೇ ವಿನಾಕಾರಣ ಜೈಲಿಗೆ ಪಾಟ್ನಕ್ಕೆ ಎನ್ನ ನಿಂತು ಕೇಸ್ ಮಾಡ್ತಾರೆ. ಸುಬ್ಬಾಪುರ ಮಟ್ರೆ ಇನ್ನ ಜಿಲ್ಲಾ ವರಿಷ್ಠಾಧಿಕಾರಿ ಆನ ಮಂಡ್ಯಡು ಸ್ವೀಜ್ ಎಸ್ಪಿನ ಮಂಡ್ಯಡು ಸ್ವೀಜ್ ಉದಾಹರಣೆಗೆ ಕುಜಲಿಜ್ಜಿ ಯಾನ ಕಾಲಿ ಕುಜಲಿಜ್ಜಿಂದ ಮಾತ್ರ ಏನಿದ್ದೀನಿ ಹರಿಗಿಸ್ತದೆ ಮುಲೈ ಬೊಂಡುಲ ಇಜ್ಜಿಂದ ಜಿಲ್ಲಾ ನೆಕ್ಕಲೆ ವಾರೀಗಿದ ಷಡ್ಯಂತ್ರ ಮಂದಿರ ಬಂಡ ಶಶಿನ ಅರೆಸ್ಟ್ ಮಂದಿ ಬೆಟ್ಟಿಗೆ ಸುಬ್ಬಾಪುರ ಮಟ್ಟಿಗೆ ಫೋನ್ ಮಲ್ಪನಾಗ ಫೋನ್ ಪೂಜಿ ತಹಶೀಲ್ದಾರಿಗೆ ಫೋನ್ ಮಲ್ಪನಾಗ ತಹಶೀಲ್ದಾರ್ನ ಮೊಬೈಲ್ ಸ್ವಿಚ್ ಆಫ್. ಓ ಸೈತಯ್ಯಪ್ಪ ನಕಲ್ಪುರ ಕಾಂಗ್ರೆಸ್ ಏಜೆಂಟ್ ನಕಲೆ ಜಿಲ್ಲೆಯ ವರಿಷ್ಠಾಧಿಕಾರಿ SP ಅನ್ನ ನಿಯಂತ್ರಿಡಿಪೇರೆ ಎಂದು ಬಂದದ್ದು SP ಗೆ ಫೋನ್ ಮಲ್ಪನಾಗ ಬೊಲ್ಪ ಮುಟ್ಟ ಫೋನ್ ಪೂಜೆ ಸ್ವಾಮಿ ಜಿಲ್ಲೆಯಿಂದ ಇಡಮುಟ್ಟಲ್ಲ ನಿಖಿಲ್ ಕಾಂಗ್ರೆಸ್ ಏಜೆಂಟ್ ನಕಲ ಜಿಲ್ಲೆಯಿಂದ ಇಡಮುಟ್ಟಲ್ಲ ನಿಖಿಲ್ ಕಾಂಗ್ರೆಸ್ ಏಜೆಂಟ್ ನಕಲ SP ಅವರೇ ನೀವೊಬ್ಬರು ಜಿಲ್ಲೆಯ ವರಿಷ್ಠಾಧಿಕಾರಿಯಾಗಿ ಈ ತಾಲೂಕಿನ ಒಬ್ಬ ಜನಪ್ರತಿನಿಧಿ ಶಾಸಕ ಫೋನ್ ಮಾಡಿದ್ದನ್ನು ಫೋನ್ ರಿಸೀವ್ ಮಾಡುವುದಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ನಾನು ನೇರವಾಗಿ ಹೇಳ್ತೇನೆ, ನೀವು ಕಾಂಗ್ರೆಸ್ ಏಜೆಂಟಿನ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಕಾಂಗ್ರೆಸ್ ಏಜೆಂಟ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗುತ್ತಿಲ್ಲ, ಜಾಸ್ತಿ ಮಾತಾಡ್ತಿ ನಿಖಿಲ್ ಯಾನ ಕಾರ್ಯಕರ್ತರಿಗೋಸ್ಕರ ಏನೇನು ಅರೆಸ್ಟ್ ಮಂತೇರ್ನಾಂಡ ಯಾನ್ ಜೈಲು ವಾಸ ಅನುಭವಿಸ ಎಲ್ಲ ಸಿದ್ದೆ ಪುನಂಚಿನ ಶಾಸಕಿ ಯಾನ್ ಒವೇ ಕಾರಣಕ್ಕೆ ಬೇಲ್ದೆ ತೊಂಜಿ ದಾಯಂದ್ರಿಗೆ ಎಂದಂಡ ಯಾನ್ ಕಾರ್ಯಕರ್ತನ ರಕ್ಷಣೆ ದೃಷ್ಟಿ ಪ್ರಾಮಾಣಿಕವಾದ ಸ್ಟೇಷನ್ ಇಡಬಹುದು ಪಾತ್ರ SP ಮಂಡರಿಗೆ ಅಲ್ಲ MLA ಅವರು ಹೋಗಿ ಸ್ಟೇಷನ್ ನಲ್ಲಿ ಗದರಿಸಿದ್ರು ಅನ್ನ ಯಾನ್ ನಿಖಿಲ್ ಎಂಜಿನ ಕುಚ್ಚ ಬಚ್ಚಿನ ಬಜ್ಜೆ ಪಾಡ್ದು ಸುಖ ಕಷ್ಟ ಬರ್ತೇನೆ ನಾನು ಮಧ್ಯದ ಪೊದು ಬರ್ತೇನೆ ಬೈದನ್ನ ನಿಖಿಲ್ ಯಾನ್ ಬೈದನ ಕಾರ್ಯಕರ್ತಗೆ ನಿಖಿಲ್ ಅನ್ಯಾಯ ಬರ್ತಂದಿಲ್ಲ ಅಂತ ಆಕ್ರೋಶ ಬೈದನು ಎನ್ನ ಕಾರ್ಯಕರ್ತರನ್ನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ನಿಖಿಲ್ ಅರೆಸ್ಟ್ ಮತ್ತದ ವಿನಾಕಾರಣ ಉಲಾಯ್ಕುಲ್ಲನಾಗ ಯಾನ್ ಆಕ್ರೋಶಡೆ ಬಾಧ್ಯರನ್ನು ಯಾನ್ ಅಧಿಕಾರಯುತವಾದ ಬಾಧ್ಯರನ್ನು ಅನ್ಯಾಯವಾಗಿ ನಿರಪರಾಧಿಗೆ ಶಿಕ್ಷೆ ಆವಲ್ಲಕ್ಕೆ ತುವನ್ನು ಎನ್ನ ಜವಾಬ್ದಾರಿ ಉರನಿಲ ಆತೆ ಪಾತ್ರತೆ ನನ್ನ ತುಂಬುಗಳ ಬೆಟ್ಟಗಿಡಿದ ಕಾರ್ಯಕರ್ತರನ್ನು ಮುಟ್ಟಿಯಂತ ಕಾಲರ್ ಪತ್ತದ ಒಯ್ತು ಪಾಠದ ರೆಡಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಪರವಾದ ಬೆಳ್ತಂಗಡಿ ತಾಲೂಕಿನ ಮತದಾರರಿಗೆ ಅನ್ಯಾಯ ಪುಣ್ಣ ಯಾನ್ ಜೈಲು ಕುಲ್ಲೆಲ್ಲ ರೆಡಿ ಇಲ್ಲ ಪೊಲೀಸ್ ತಕ್ಕಲ್ಲ ಕಾಲರ್ ಪತ್ತಲ್ಲ ಯಾನ್ ರೆಡಿ ಇಲ್ಲ ಅಂತ ಬರಪನೆ ಇಲ್ಲ ಈ ಸಂದರ್ಭ ಬಂದ ಸಂತೋಷ ಪಡುತ್ತೆ ಈ
ಸಂದರ್ಭಡು ಪೊಲೀಸ್ ಇಲಾಖೆದ ವರಿಷ್ಠ ಅಧಿಕಾರಿಗೆ ವಿನಂತಿ ಮಲ್ಪೆ ಈ ಸತ್ಯಾಸತ್ಯದ ತನಿಖೆ ಮಲ್ಪಲೆ ಶಶಿರಾಜ್ ಶೆಟ್ಟಿ ಈ ಕೇಸ್ ಕಿತ್ತರ ಇದ್ದ ಅಂತ ಮಲ್ಪನೇನು ವಿಮರ್ಶೆ ಮಲ್ಪಲೆ ಐದು ಬೊಕ್ಕ ಬೆತ್ತಂಗಡಿ ಏತ ಅಕ್ರಮ ಮರಳುಗಾರಿಕೆ ಏತ ಅಕ್ರಮ ಗಣಿಗಾರಿಕೆ ಒಂದು ಪಂಡದ ಪೊಲೀಸ್ ಅಧಿಕಾರಿಗಳ ಮಾಹಿತಿ ತೊಂದ್ರೆ ಇರಗೆ ಒಂದು ವಾರದ ಗಡುವು ಕೊರಪೆ ಒಂದು ವಾರದ ಬೊಕ್ಕ ಓವನ್ನ ಈ ತಾಲೂಕು ಅಕ್ರಮ ಮರಳುಗಾರಿಕೆ ಅಕ್ರಮ ಗಣಿಗಾರಿಕೆ ಅವನಿದ್ದು ಅಣ್ಣ ಯಾನು ಪುತ್ತು ರೈಡ್ ಮಂಪ ಅಪ್ಪಾಗ ನಿಖಿಲ್ ಆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳನ್ನ ತಹಶೀಲ್ದಾರ್ನ ಸಸ್ಪೆಂಡ್ ಮಾಡ್ಕೊಂಡ ಕೆಲಸನ ನಿಖಿಲ್ ಮಲ್ಪೋಡು ಪಂಪನೆಲ್ಲ ಈ ಸಂದರ್ಭ ಬಂದ ಬಹಳ ಸಂತೋಷ ಬರುತ್ತೆ ವೇಷ ಇಲ್ಲಿ ಜಾಸ್ತಿ ಪಾತ್ರ ಅಂದ್ರೆ ಒರಿ ಶಶಿರಾಜ್ ಶೆಟ್ಟಿ ಯುವ ಮೋರ್ಚಾದ ಅಧ್ಯಕ್ಷರು ಅರೆಸ್ಟ್ ಮಾಡ್ತಾರೆ ಅಂತ ಪಂಪನ ಕಾರಣಕ್ಕೋಸ್ಕರ ಹೋರಾಟ ಆಗ್ತದೆ ಒಂದು ಇಡೀ ತಾಲೂಕದ ಕಾರ್ಯಕರ್ತರನ್ನ ಅಸ್ಮಿತದ ಪ್ರಶ್ನೆ ನನ್ನ ತುಂಬಕು ಭಾರತೀಯ ಜನತಾ ಪಾರ್ಟಿದ ಒವೇ ಕಾರ್ಯಕರ್ತ 100 ರೂಪಾಯಿ ದಾಡಿ 1,000 ರೂಪಾಯಿ 1,000 ರೂಪಾಯಿ ದಾಡಿ 5,000 ರೂಪಾಯಿ ಆವೊಂದುಂಟು ಯಾನೆ ಮುಲ್ಪದ ತಹಶೀಲ್ದಾರ್ ಪ್ರತಿನಿಧಿ ಗಮನಕ್ಕೆ ಇದು ಭಾರಿ ಶಿಸ್ತುದ ಭಾರಿ ಭ್ರಷ್ಟಾಚಾರ ರಹಿತ ಅಧಿಕಾರಿಯಿಂದ ಅಂಡ ನಿಖಿಲವರ ಪೋಪ್ಲೇಟ್ ತುಂಬ ತಾಲೂಕು ಆಫೀಸ್ ಉಳ್ಳವರ ಪೊಕ್ಕದ ಬಲೆ ಅಡಿಪಂದದಲ್ಲಿ ಒಂದು 2 ತಿಂಗಳು ಅದಕ್ಕೆ ಅಡಿಪಂದದಲ್ಲಿ 2 ತಿಂಗಳು ಅದಕ್ಕೆ ಬಲೆ ಬಲೆ ಬರ್ತದಲ್ಲ ಅಂಜಿ ಐನು ಮುಟ್ಟದನ್ನೇ ಹೇಳ್ತಾರೆ ವಸಂತ ಮಂಗೇರಾನಿ ಕಟ್ಟದ ಕೊರತೆ ಬುಕ್ಕ ದೇವರ ತಲೆ ನೆತ್ತಿದ್ದೀರಿ ಟಾಯ್ಲೆಟ್ ಪೋಯರೆ ಸಾಧ್ಯ ಇದ್ದಿ ಆಯ ಮೂಗು ಮಟ್ಟಿಗೆ ಕೈಗೆ ದುಡ್ಡು ತಂದು ಕಿಸೆಡ್ದಿದ್ದೆ ಈ ತಾಲೂಕು ಆಫೀಸ್ ಎದುರುಡುತ್ತಲೇ ಖಜಾವದ ರಾಸಿಲುಂಟು ವೃತ್ತಿ ಸ್ವಾಮಿ ಕಂಪನಂಚಿದವರಿ ಅಧಿಕಾರಿ ತಹಶೀಲ್ದಾರ್ ಸ್ವಾಮಿ ದುಡ್ಡು ಬೆಳ್ತಂಗಡಿಗೆ ಬೈದತ್ತು ಬೆಳ್ತಂಗಡಿ ಜನಕ್ಕನ್ನ ರಕ್ಷಣೆಗೋಸ್ಕರ ಈ ಜನಕ್ಕೆಲ್ಲ ಸಮಸ್ಯೆಗೆ ಪರಿಹಾರ ಕಳೆಯಲು ಈ ಇಟ್ಟು ಬೈತಿದೆ ಈ ರೀತಿಯ ವರ್ತನೆಗೆ ಜೂನ್ 4 ಬೊಕ್ಕ ಇತಿಶ್ರೀ ಪಾಡ್ನ ಕೆಲಸನ ಈ ಕ್ಷೇತ್ರದ ಶಾಸಕಿಯಾದ ಅನೀಶ್ ಪೂಂಜಿ ನಾನು ಈತೆ ಬಂದ್ರೆಪ್ಪನು ನನ್ನದು ಮಿತ್ತು ಈ ರೀತಿ ವಿನಾಕಾರಣ ಕಾರ್ಯಕರ್ತರ ಮಿತ್ತು ಕೇಸ್ ಮಾಡಿದಂಡ ಖಂಡಿತವಾದ ಭಾರತೀಯ ಜನತಾ ಪಾರ್ಟಿದ ಕಾರ್ಯಕರ್ತರಿಗೆ ಗುಡುಪುಜೇರೆ ಭಾರತೀಯ ಜನತಾ ಪಾರ್ಟಿದ ಕಾರ್ಯಕರ್ತರಿಗೆ ಕೋಡಿಪುನ ಕೆಲಸ ಮಲ್ಪೊಚ್ಚಿ ಕೋಡೆ ಚಂದ್ರಣ್ಣ ಬಂತರು ಮುಡ್ಚೇರಿನ ಆನೆ ಬ್ಯಾರ್ಲ ಡಿಜೆಯಲ್ಲಿ ಕೆಜೆಯಲ್ಲಿ ಎಂತ ಮಧ್ಯರ 500 ಬೆಳ್ತಂಗಟ್ಟು ಸ್ಯಾಂಪಲ್ ಇನ್ನೂರು ತಲುಪಾಗ ಅನ್ಕೊಂಡು ಭಾಷ ನನ್ನಡ ತುಂಬಗು ಸುಬ್ಬಾಪುರ ಮಂಡ್ರೆ ವೃತ್ತಿ ಸಾಲಿಕಂಬರೆ ಬಿಜೆಪಿದ ಕಾರ್ಯಕರ್ತರ ಮಿತಿ ಈ ರೀತಿಯ ಸಾಹಸನ ಮಲ್ಪರ ಪೋಯರ್ ನಂಡ ಬೆಳ್ತಂಗಡಿದ ಭಾರತೀಯ ಜನತಾ ಪಾರ್ಟಿ ಆನೆ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಅಂತ ಬ್ಯಾರ್ಲ ಮಲ್ತಾರ ಅವೇ ಸ್ಥಿತಿನ ಬೆಳ್ತಂಗಡಿ ನಿರ್ಮಾಣ ಮಲ್ಪನ ಕೆಲಸ ಖಂಡಿತವಾದ ಮಲ್ಪೋದನ್ನ ಈ ಸಂದರ್ಭ ಪನೊಂದು ಜಯನಂದರ ಬಂದಿರಿ ಅಡಿಪುನ ಪುಂಜಿ ಒಂದು ಸಂಬಳನೆ ಕೊರ್ಪುಜೇರು ಆ ಪುಂಜಿ ಹೋದ ಅಡಿಪು ಪ್ರಾಯಶಃ ಹಿಂಗ ಕಿಸೆಟ್ ಬಾರ್ದು ಕೊಡು ಪ್ರಾಯಶಃ ಇಂಚಿತ್ತಿನ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ನಮ್ಮ ಹೋರಾಟ ಖಂಡಿತವಾದ ಈ ಸಂದರ್ಭ ಬಂತ ಭಾರತೀಯ ಜನತಾ ಪಾರ್ಟಿದ ಕಾರ್ಯಕರ್ತರ ಮಿತ್ತು ನನ್ನ ತುಂಬು ಈ ರೀತಿಯ ದೌರ್ಜನ್ಯ ಮಂತಾರ ಬೆಳ್ತಂಗಡಿ ಮಾತ್ರ ವಿಧಾನಸೌಧ ಮುಟ್ಟ ಹೋರಾಟ ಮಂತಾರೆ ತಯಾರುಲ್ಲ ಬಂದಿನ ಪಾತ್ರ ಬಂದು 2 ಪಾತ್ರ ಮುಗಿಸವೆ ದೊಡ್ಡ ಎತ್ತು ಬರಡು ಭಾರತ್ ಮಾತಾಕಿ ಭಾರತ್ ಮಾತಾಕಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.